ಜುಮ್ಮಾ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾದ ಈ ಒಂದು ಆವರಣದೊಳಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಅದು ಕೂಡ ಪ್ರವಾಸೋದ್ಯಮ ಇಲಾಖೆಯಿಂದ ಲಭ್ಯವಾಗುವಂಥ ಯಾತ್ರಿ ನಿವಾಸ ಎಂಬ ಒಂದು ಭಕ್ತಾದಿಗಳಿಗೆ ಯಾತ್ರಾರ್ಥಿಗಳಿಗೆ ಇಲ್ಲಿ ತಂಗುದಾಣವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಮಾನ್ಯ ಸಚಿವರಾದಂಥ ಶಾಸಕರಾದಂಥ UT ಖಾದರ್ ಸಾಹೇಬರೇ, ಇಲ್ಲಿರುವಂಥ ನಮ್ಮ ದರ್ಗಾದ ಪ್ರೆಸಿಡೆಂಟ್ UK ಮೋನು ಅವರೇ, ಆಸಿಫ್ ಅಬ್ದುಲ್ಲಾ ಅವರೇ, ಹಮ್ಮಬ್ಬ ಅವರೇ, ಅಲಿಮೋನ್ ಅವರೇ, ಅದೇ ರೀತಿ ಕಾರ್ಯದರ್ಶಿಗಳಾದಂಥ ತೋಹಾ ಮೊಹಮ್ಮದ್ ಅವರೇ, ಫಾರೂಕ್ ಉಲ್ಲಾಲ್ ಅವರು, ಮಹಮ್ಮೂದ್ ಅವರು, ಇಬ್ರಾಹಿಂ ಹಾಜಿ ಅವರು, ಅಬ್ಬಾಸ್ ಹಾಜಿ ಅವರು, ಅಹಮದ್ ಬಾ ಅವರು, ಬಾ ಮೊಹಮ್ಮದ್ ಅವರು, ಹಸನಬ್ಬ ಅವರು ಎಲ್ಲರೂ ಇರುವಂಥ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತು ಏನು ಹೇಳ್ತಾ ಇದ್ದೇನೆ ತಮಗೆ ಈ ಸಮಾರಂಭಕ್ಕೆ ಸ್ವಾಗತ ಮಾಡುತ್ತಾ ಇಲ್ಲಿಯ ಒಂದು ಅವಶ್ಯಕತೆಯನ್ನು ಮನವರಿಕೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಈ ಒಂದು ನಮ್ಮ ಸಂಸ್ಥೆಗೆ ಸುಮಾರು 82 ಲಕ್ಷ ರೂಪಾಯಿ ಅಂದಾಜಿನ ಒಂದು ಈ ಸುಸಜ್ಜಿತ ಕಟ್ಟಡವನ್ನು ಇವತ್ತು ನಮಗೆ ಒದಗಿಸಿಕೊಡಲಿಕ್ಕೆ ಕಾರಣೀಕರ್ತರಾದಂಥ UT ಖಾದರ್ ಸಾಹೇಬರವರಿಗೆ ನಾನು ನಮ್ಮ ಜಮಾತ್ ಪರವಾಗಿ ಹಾಗೂ ಉಲ್ಲಾಳ ದರ್ಗಾ ಸಮಿತಿ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ಈ ಒಂದು ಕಟ್ಟಡ ಸರ್ಕಾರಿ ಕಟ್ಟಡ ಆದ ಕಾರಣ ಕೆಲವೊಂದು ಅಸ್ತವ್ಯಸ್ತಗಳನ್ನು ಕಾಣುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾಗಿ ತಾವು ಈ ಬಗ್ಗೆ ಇನ್ನೂ ಒಂದು ಮುತುವರ್ಜಿ ವಹಿಸಿಕೊಂಡು ಇದರ ಮೇಲೆ ಒಂದು ಮೇಲಂತಸ್ತಿಗೆ ಒಂದು ವಿಶೇಷವಾದ ಒಂದು ಅನುದಾನವನ್ನು ತರಿಸಿ ಇನ್ನೂ ಒಂದು ಕೆಲವು ರೂಮ್ಗಳನ್ನು ಸೇರಿಸ್ಕೊಡ್ಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿಕೊಂಡು ತಾವು ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಕಟ್ಟಡವನ್ನು ತಾವು ಉದ್ಘಾಟನೆ ಮಾಡಿಕೊಡಬೇಕಾಗಿ ಲೋಕಾರ್ಪಣೆ ಮಾಡಬೇಕು ವಿನಂತಿ ಮಾಡ್ತಾ ಇದ್ದೇನೆ.